ಇರಾನ್ ಇಸ್ರೇಲ್ ಯುದ್ಧದ ಎಫೆಕ್ಟ್ ಭಾರತೀಯರಿಗೂ ಕೂಡ ತಟ್ಟಿದೆ. ವಿಮಾನಗಳ ಹಾರಾಟ ರದ್ದು ಹಿನ್ನೆಲೆ ವಿದೇಶಗಳಲ್ಲಿ ಕನ್ನಡಿಗರು ಸಿಲುಕಿಕೊಂಡಿದ್ದಾರೆ. ಮತ್ತೊಂದೆಡೆ ಯುದ್ಧದ ಭೀತಿ ಮಧ್ಯೆ ಕುವೈಟ್ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಅಲ್ಲಿನ ಪರಿಸ್ಥಿತಿ ಬಗ್ಗೆ ಅನಿವಾಸಿ ಭಾರತೀಯ ಪ್ರವಾಸಿ ಪರಿಷತ್ ಅಧ್ಯಕ್ಷ ರಾಜ್ ಭಂಡಾರಿ ಪೋಸ್ಟ್ ಹಂಚಿಕೊಂಡಿದ್ದಾರೆ. ದಯವಿಟ್ಟು ಸುಳ್ಳು ಸುದ್ದಿ ಹಂಚುವುದನ್ನು ನಿಲ್ಲಿಸಿ, ನಾವೆಲ್ಲ ಕ್ಷೇಮವಾಗಿದ್ದೇವೆ. ದಯವಿಟ್ಟು ಸುಳ್ಳು ಸುದ್ದಿಗಳನ್ನ ಮತ್ತು ಹಳೆಯ ವಿಡಿಯೋಗಳನ್ನು ಹಂಚುವುದನ್ನ ಯಾರು ಮಾಡಬೇಡಿ, ಎಲ್ಲರೂ ಕೂಡ ಸುರಕ್ಷಿತವಾಗಿರಲಿ ಎಂದು ನಾನು ಹಾರೈಸ್ತೇನೆ ಎಂದು ಅವರು ಹೇಳಿದ್ದಾರೆ. ಮಿಡ್ಲ್ ಈಸ್ಟ್ ಅಲ್ಲಿ ನಡೆಯುತ್ತಿರುವಂತಹ ಬೆಳವಣಿಗೆಗಳು, ಯುದ್ಧದ ವಾತಾವರಣದಿಂದ ಅದನ್ನು ಗಮನದಲ್ಲಿಟ್ಟು ನೋಡಿದ್ರೆ, ನಾನು ಪ್ರಸ್ತುತ ಕುವೈಟ್ ಅಲ್ಲಿ ಇರುವುದರಿಂದ ಕುವೈಟ್ ಬಗ್ಗೆ ಹೇಳುವುದಾದ್ರೆ ಕುವೈಟ್ ಅಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ. ಸಿಚುವೇಶನ್ ವೆರಿ ನಾರ್ಮಲ್, ವೆರಿ ಪಾಸಿಟಿವ್. ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಡ್ರೋನ್ ಅಟ್ಯಾಕ್ ಎಲ್ಲ ಆಗಿದೆ ಎನ್ನುವ ಮಾಹಿತಿ ಇದೆ. ಒಂದು ಡ್ರೋನ್ ಏರ್ಪೋರ್ಟ್ಗೆ ಕೂಡ ಬಿದ್ದಿದಂತ ಒಂದು ವಿಷಯ ಇದೆ. ಅದಲ್ಲದೆ ಯಾವುದೇ ದೊಡ್ಡ ಜೀವ ನಷ್ಟ ಅಂತದ್ದು ಯಾವುದೇ ಇಲ್ಲ. ಅದಲ್ಲದೆ ದೊಡ್ಡ ಸಮಸ್ಯೆ ಉಂಟು ಮಾಡುವಂತ, ದೊಡ್ಡ ಗೊಂದಲ ಉಂಟು ಮಾಡುವಂತ ಪರಿಸ್ಥಿತಿ ಇಲ್ಲಿಲ್ಲ. ಇಲ್ಲಿ ಜೀವನ ಕೂಡ ಯಥಾಸ್ಥಿತಿಯಲ್ಲಿ ನಡೀತಾ ಉಂಟು. ನಿನ್ನೆಯಿಂದ ಇಲ್ಲಿ ಅಂಗಡಿ ವ್ಯಾಪಾರಗಳು, ಎಕ್ಸ್ಚೇಂಜ್ ಹೌಸ್, ಬ್ಯಾಂಕ್ಸ್, ಮತ್ತೆ ಪೆಟ್ರೋಲ್ ಪಂಪ್, ಎಟಿಎಂಸ್, ಎಲ್ಲ ವಿಷಯಗಳು, ಟ್ರಾಫಿಕ್ ಎಲ್ಲ, ಎವ್ರಿಥಿಂಗ್ ಇಸ್ ಪ್ರಾಪರ್ಲಿ ಇಸ್ ರನ್ನಿಂಗ್. ನೋ ಬ್ಲಾಕೇಜ್ ಎನಿವೇರ್. ಟ್ರಾಫಿಕ್ ಬ್ಲಾಕ್ ಇಲ್ಲ, ಎಟಿಎಂ ಅಲ್ಲಿ ಬ್ಲಾಕ್ ಇಲ್ಲ, ಪೆಟ್ರೋಲ್ ಪಂಪ್ ಅಲ್ಲಿ ಬ್ಲಾಕ್ ಇಲ್ಲ. ಎವ್ರಿಥಿಂಗ್ ಇಸ್ ಗೋಯಿಂಗ್ ವೆರಿ ಸ್ಮೂತ್ಲಿ. ನಾನು ಈಗಷ್ಟೇ ಕುವೈಟ್ ಸಿಟಿಯಲ್ಲಿದ್ದೆ, ಅದರಿಂದಾಗಿ ಸಮಸ್ಯೆಗಳೇನಿಲ್ಲ, ಬಹಳ ಸ್ಮೂತ್ ಆಗಿ ನಡೀತಾ ಉಂಟು. ಗವರ್ಮೆಂಟ್ ಆಸ್ ಪ್ರೊವೈಡಿಂಗ್ ಪ್ರಾಪರ್ ಇನ್ಫಾರ್ಮೇಶನ್ ಟು ಪೀಪಲ್ ಇನ್ ಕುವೈಟ್. ಸೊ ದೇ ಗಿವಿಂಗ್ ಸೂಪರ್ ಜಾಬ್ ಅಂಡ್ ದೇ ಪ್ರೊವೈಡಿಂಗ್ ಎವ್ರಿಥಿಂಗ್. ಏನು ಸಣ್ಣದೇನದು ವಿಷಯ ಇದ್ರೂ ಕೂಡ ದೇ ವಿಲ್ ಮೇಕ್ ಪೀಪಲ್ ಅಲರ್ಟ್. ಸೊ ಎವ್ರಿಥಿಂಗ್ ಇಸ್ ವೆರಿ ಪಾಸಿಟಿವ್ ಇನ್ ಕುವೈಟ್. ದರ್ ಇಸ್ ನಥಿಂಗ್ ಟು ಪ್ಯಾನಿಕ್. We are Indians. We are living 1 million, 10,50,000 people minimum. It is not exactly numbers. 10 ಲಕ್ಷಕ್ಕಿಂತ ಜಾಸ್ತಿ ಜನರು ಇದ್ದಾರೆ ಇಲ್ಲಿ. ಅದರಿಂದಾಗಿ ಯಾರಿಗೂ ಯಾವುದೇ ಸಮಸ್ಯೆಗಳಿಲ್ಲ ಸದ್ಯದ ಮಟ್ಟಿಗೆ. ಯಥಾಸ್ಥಿತಿಯಲ್ಲಿ ಮುಂದುವರಿತಾ ಉಂಟು. ವಿಮಾನ ಪ್ರಯಾಣ ಮಾತ್ರ ಮಾಡ್ಲಿಕ್ಕೆ ಆಗುದಿಲ್ಲ. ವಿಮಾನ ಆಸ್ಪೇಸ್ ಬಂದಾಗಿದೆ ಮಿಡ್ಲ್ ಈಸ್ಟ್ ಅಲ್ಲೆಲ್ಲ. ದುಬೈ, ಕತಾರ್, ಕುವೈಟ್, ಒಮಾನ್ ಎಲ್ಲ ಕಡೆ ಬಂದಾಗಿದೆ. ಅದು ಆದಷ್ಟು ಬೇಗ ಪ್ರಾರಂಭ ಆಗಬಹುದು. ಈಗ ಇಲ್ಲಿ ರಂಜಾನ್ ತಿಂಗಳು ನಡೀತಾ ಉಂಟು. ಅದರಿಂದಾಗಿ ದಿನಗಳಲ್ಲಿ ಹೋಟೆಲ್ಗಳು ಬಂದಿದೆ. ಶಾಲೆಯನ್ನು ಇವತ್ತು ರಜೆ ಸೂಚಿಸಿದ್ದಾರೆ. ಶಾಲೆ ರಜೆ ಸೂಚಿಸಿದ್ರಿಂದ ಕಾರಣದಿಂದಾಗಿ ಕೆಲವು ಪ್ಯಾರೆಂಟ್ಸ್ ಎಲ್ಲ ವರ್ಕ್ ಫ್ರಮ್ ಹೋಮ್ ತಗೊಂಡಿದ್ದಾರೆ ಇವತ್ತು. ಅದಲ್ಲದೆ ಯಾವುದೇ ಆಫೀಸ್ ಬಂದ್ ಏನಿಲ್ಲ. ಬ್ಯಾಂಕ್ಸ್ ಆಸ್ ವರ್ಕಿಂಗ್ ನಾರ್ಮಲ್ ಟೈಮ್ ಅಂಡ್ ಬಾಕಿ ಎಲ್ಲ ಅಂಗಡಿಗಳು, ಕಾರ್ಪೊರೇಟಿವ್ ಸೊಸೈಟಿ, ಪೆಟ್ರೋಲ್ ಪಂಪ್, ಎಟಿಎಂ, ಶಾಪ್ಸ್ ಎಲ್ಲ ನಾರ್ಮಲ್ ಆಗಿ ದಿನಚರಿಯಾಗಿ ದೈನಂದಿಕ ಬಳಕೆ ಆಗುವಂತ ಎಲ್ಲಾ ಸಾಮಗ್ರಿಗಳು, ಎಲ್ಲಾ ವಿಷಯಗಳು ಬಹಳ ಸ್ಮೂತ್ ಆಗಿ ಸಿಗ್ತಾ ಉಂಟು. ಯಾವುದೇ ಗೊಂದಲದ ಅಗತ್ಯ ಇಲ್ಲ. ಭಾರತದಲ್ಲಿರುವವರು, ನಮ್ಮ ಕುಟುಂಬಸ್ಥರು, ನಮ್ಮ ಸಂಬಂಧಿಕರು, ಭಾರತೀಯರೆಲ್ಲರೂ ಅಷ್ಟೊಂದು ಚಿಂತೆಗೆ ಒಳಗಾಗಬೇಕಂತ ವಿಷಯ ಯಾವುದಿಲ್ಲ. ಬಹಳ ಸ್ಮೂತ್ ಆಗಿ ಸಿಚುವೇಶನ್ ಹ್ಯಾಂಡಲ್ ಆಗ್ತಾ ಉಂಟು. ಹೋಪ್ ಥಿಂಗ್ಸ್ ವಿಲ್ ಗೆಟ್ ಬೆಟರ್ ಅಂಡ್ ಇಟ್ ವಿಲ್ ವೆರಿ ನಾರ್ಮಲ್ ಸೂನ್. ಅಂಡ್ ಫ್ಲೈಟ್ ಆಲ್ಸೋ ವಿಲ್ ವಿಮಾನ ಕೂಡ ಬಹಳ ಆದಷ್ಟು ಬೇಗ ಪ್ರಾರಂಭ ಆಗಬಹುದು ಎನ್ನುವ ಒಂದು ಆಕಾಂಕ್ಷೆಯೊಂದಿಗೆ ಭಾರತೀಯರಿದ್ದಾರೆ. ಆದಷ್ಟು ಬೇಗ ಒಳ್ಳೆ ದಿನಗಳು ಬರಬಹುದು. ಸಮಸ್ತ ಮಾನವಕುಲಕ್ಕೆ ಒಳ್ಳೆದಾಗಬೇಕು ಎನ್ನುವ ಒಂದು ಆಶಯದೊಂದಿಗೆ ನಾವೆಲ್ಲರೂ ಈ ಯುದ್ಧ ಆದಷ್ಟು ಬೇಗ ನಿಂತು ಎಲ್ಲರೂ ಬಹಳ ಒಳ್ಳೆ ರೀತಿಯಿಂದ ಬದುಕುವಂತ ಆಗ್ಬೇಕು ಎನ್ನುವ ಒಂದು ಆಕಾಂಕ್ಷೆಯೊಂದಿಗೆ ನಮ್ಮೆಲ್ಲರಿದ್ದೇವೆ. ನಿಮಗೆ ಈ ವಿವರ ಕೇಳಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಾವು ಬಹಳ ಸೇಫ್ ಆಗಿದ್ದೇವೆ. ವಿ ಆರ್ ವೆರಿ ಸೇಫ್ ಅಂಡ್ ಕುವೈಟ್ ಲೈಫ್ ಇಸ್ ಅ ವೆರಿ ನಾರ್ಮಲ್. ನಥಿಂಗ್ ಟು ಪ್ಯಾನಿಕ್. ಎವ್ರಿಥಿಂಗ್ ಗೋಯಿಂಗ್ ವೆರಿ ಸ್ಮೂತ್. ಎವ್ರಿಥಿಂಗ್ ಇಸ್ ಅಂಡರ್ ಕಂಟ್ರೋಲ್.